and to the parliament. ಅಚ್ಚೋ, ನಮ್ಮ ವಿಷ್ಣು. ಅಚ್ಯುತ ಅವತಾರಂ ಅಂತಂದರೆ ವಿಷ್ಣುವಿನ ಇನ್ನೊಂದು ಅವತಾರ. ಈ ಹೆಸರು ನಾವೇನು ಕಿಡಕ್ಕೆ ಇಷ್ಟಪಟ್ವಿ ಅಂದರೆ, ನಮ್ಮ ಟೀಮೆಲ್ಲ ಪ್ಲ್ಯಾನ್ ಮಾಡಿದ್ವಿ ಅಂತಂದರೆ, ಸಿಂಪಲ್ ಎಕ್ಸಾಂಪಲ್ಲು, ಈ ದೈವಲೋಕದಲ್ಲಿ ರಾಕ್ಷಸರು ಸಿಕ್ಕಾಪಟ್ಟೆ ತೊಂದರೆ ಕೊಟ್ಬಿಟ್ಟು ದೇವರಿಗೆಲ್ಲ ಯಾವ ರೀತಿ ತೊಂದರೆ ಕೊಡ್ತಾ ಇದ್ದಾಗ ವಿಷ್ಣು ತನ್ನ ಇನ್ನೊಂದು ಅವತಾರ ತಾಳಿ ದೈವಲೋಕವನ್ನು ಹೇಗೆ ರಕ್ಷಣೆ ಮಾಡಿದ್ನೋ, ಅದೇ ರೀತಿ ನಮ್ಮ ಸಿನಿಮಾದಲ್ಲಿ ಅಚ್ಯುತ ಅನ್ನೋ ಒಂದು ಕ್ಯಾರೆಕ್ಟ್ರು ತನ್ನ ಸ್ವಂತ ಕುಟುಂಬ ಯಾವ ರೀತಿ ಒಂದು ತೊಂದರೆ ತಗಲಾಕೊಂಡಾಗ ಆ ಹುಡುಗಿ ಯಾವ ರೀತಿ ಇನ್ನೊಂದು ಅಚ್ಯುತ ಅನ್ನೋ ಒಂದು ಅವತಾರ ತಾಳಿ ತನ್ನ ಕುಟುಂಬವನ್ನು ರಕ್ಷಣೆ ಮಾಡ್ಕೊತಾಳೆ ಅನ್ನೋ ಒಂದು ಕಾನ್ಸೆಪ್ಟೇ ಈ ಸಿನಿಮಾ, ಅಚ್ಯುತ ಅವತಾರಂ ಅನ್ನೋ ಒಂದು ಸಿನಿಮಾ. ಅಹಂಕಾರಿಯಾದಂಥ ಒಬ್ಬ ಅಧಿಕಾರಿ ಕ್ಷಮೆಯಾಚಿಸಿ ಶರಣಾಗತನಾದ ಕತೆ ಕೇಳಿದ್ರೆ, ಅಚ್ಯುತ ಅವತಾರಂ ಸಿನಿಮಾ ಮಾಡ್ಲಿಕ್ಕೆ ಉದ್ದೇಶ ಅಂದರೆ ಯಾವ ಥರ ಆಡಿಯನ್ಸ್ ವ್ಯೂ ಇಂದ ಉದ್ದೇಶ ಹೇಳೋ, ಇಲ್ಲಾಂದ್ರೆ ನಮ್ಮ ವ್ಯೂ ಇಂದ ಉದ್ದೇಶ ಹೇಳೋ, ಯಾವ ಥರ ಅಂತ ಕೇಳ್ತಾ ಇದ್ದೀನಿ. ಅಂದರೆ ಆಡಿಯನ್ಸ್ ವ್ಯೂ ಇಂದ ಅಂದರೆ ಈ ಸೋಷಲ್ ಅವೇರ್ನೆಸ್, ಅಂದರೆ ಇವತ್ತು ದಿನನಿತ್ಯ ಸ್ಕ್ಯಾಮ್ ಆಗ್ತಾ ಇದೆ. ಆ ಸ್ಕ್ಯಾಮ್ ಪ್ರಿವೆನ್ಷನ್ಸ್ ಯಾವ ಥರ ತೊಗೊಬೇಕು. ಈಗ ಒಂದು ಸಿಂಪಲ್ ಎಕ್ಸಾಂಪಲ್, ಯಾವುದೋ ಒಂದು ಲಿಂಕ್ ಬರುತ್ತೆ, ಆ ಲಿಂಕು ಪ್ರೆಸ್ ಮಾಡಿದ ತಕ್ಷಣ ನಮ್ಮದು ಅಮೌಂಟೆಲ್ಲ ಡಿಡಕ್ಟ್ ಆಗಿಬಿಡುತ್ತೆ ಅಕೌಂಟಿಂದ. ಸೊ ಅದಕ್ಕೋಸ್ಕರನೇ ಇಂಡಿಯನ್ ಗೌರ್ನಮೆಂಟು DLT ಅನ್ನೋ ಒಂದು ಸಿಸ್ಟಮ್ ಕಂಡುಹಿಡ್ದು ಸಂಚಾರ್ ಸೇತು ಅನ್ನೋ ಒಂದು ಆ್ಯಪ್ ಕಂಡುಹಿಡಿದಿದ್ದಾರೆ. ಆ ಆ್ಯಪ್ ಬಗ್ಗೆ ಯಾರಿಗೂ ಅವೇರ್ನೆಸ್ ಇಲ್ಲ, ಅಂದರೆ ಯಾರಿಗೂ ಗೊತ್ತಿಲ್ಲ. ಸೊ ಅದ್ರ ಬಗ್ಗೆ ಆ ಆ್ಯಪ್ ಏನು, ಅದು ಹೆಂಗೆ ವರ್ಕ್ ಮಾಡುತ್ತೆ, ಅದ್ರ ಮುಖಾಂತರ ನಾವು ಸ್ಕ್ಯಾಮ್ ಆಗೋದನ್ನ ಹೆಂಗೆ ತಪ್ಪಿಸ್ಕೊಬೋದು ಅನ್ನೋ ಒಂದು ಕಂಟೆಂಟ್, ಒಂದು ಎಳೆ ಇಟ್ಕೊಂಡು ನಾವು ಈ ಸಿನಿಮಾನ ನಿರ್ಮಾಣ ಮಾಡಿದ್ದೀವಿ. ಸಿಟಿಯಿಂದ ನಾನು ಮರಳಿ ಹಳ್ಳಿಗೆ ಬಂದೆ, ನನ್ನ ಕನಸುಗಳನ್ನೆಲ್ಲ ಕಾಪಾಡ್ಕೊಳ್ಳೋದಕ್ಕೆ. ಸರ್ ನಿಜ ಹೇಳ ಸುಳ್ಳು ಹೇಳ ಸರ್, ಆ್ಯಕ್ಚುಲಿ 15 ಡೇಸಲ್ಲಿ ಶೂಟ್ ಕಂಪ್ಲೀಟ್ ಆಗಿದೆ. 15 ಡೇಸ್ 15 ಡೇಸಲ್ಲಿ ಶೂಟ್ ಕಂಪ್ಲೀಟ್ ಆಗಿದೆ ಸರ್. ಲೊಕೇಶನ್ ಅಂತ ಅಂದರೆ ಮಂಗಳೂರು ಮತ್ತು ಕೇರಳ ಬಾರ್ಡ್ರಲ್ಲಿ ಲೊಕೇಶನ್ಸ್ ಎಲ್ಲ ಇನ್ಕ್ಲೂಡ್ ಆಗಿದೆ ಸರ್. 15 ಡೇಸಲ್ಲಿ ಐ ಥಿಂಕ್ ಒಂದು 8 ಡೇಸು ಡೇ ಟೈಮು, ಒಂದು 6-7 ಡೇಸು ನೈಟ್ ಟೈಮಲ್ಲಿ ಇದಾಗಿದೆ ಸರ್. ಸರ್ ಲೊಕೇಶನ್ ಬಂದು ಮಂಗಳೂರಲ್ಲಿ ಆನೆಗುಡ್ಡೆ ಅನ್ನೋ ಪ್ಲೇಸ್ ಹತ್ರ ಪಾಲ್ಗೆ ಅಂತ ಒಂದು ಸಣ್ಣ ವಿಲೇಜಲ್ಲಾಗಿದೆ. ಆ್ಯಂಡ್ ದಕ್ಕಿ ಅಂತ ಫಿಶ್ ಮಾರ್ಕೆಟಲ್ಲಾಗಿದೆ. ಆ್ಯಂಡು ಕೆಲವೊಂದು ಬೋಟ್ ಏರಿಯಾದಲ್ಲೆಲ್ಲ ಆಗಿದೆ, ಬೋಟ್ ಸೀನ್ಸ್ ಎಲ್ಲ. ಆ್ಯಂಡ್ ಬ್ಯಾಂಗ್ಳೂರಲ್ಲಾಗಿದೆ. ಇನ್ನು ಮಿಕ್ಕಿದ್ದು ರಿಮೈನಿಂಗ್ ಎಲ್ಲ ಕೇರಳ ಬಾರ್ಡ್ರಲ್ಲಿ ಅಲ್ಲಲ್ಲಾಗಿದೆ ಸರ್. ನಿಮ್ಮ ಪ್ರಾಜೆಕ್ಟ್ ನಾನು ನೋಡಿದ್ದೀನಿ. ಸರ್ಕಾರದ ಜೊತೆ ಸೇರಿ ಅದರ ಡಾಟಾಬೇಸ್ ಜೊತೆ ಕೆಲಸ ಮಾಡಲು ಅನುಮತಿ ಕೊಟ್ಟರೆ ಮಾತ್ರನೇ ನಿನ್ನ ಆ್ಯಪ್ ಉಪಯೋಗಕ್ಕೆ ಬರೋದು. ಸರ್ ಆರ್ಟಿಸ್ಟು ವಿಚಾರಕ್ಕೆ ಬಂದರೆ ನಮ್ಮ ಕನ್ನಡದ ಹಿರಿಯ ನಟ ಅವಿನಾಶ್ ಸರ್ ಇದ್ದಾರೆ. ಆ್ಯಂಡ್ ಶಾಸ್ತ್ರೀಯ ನೃತ್ಯಗಾರ್ತಿ ಮಾಳ್ವಿಕಾ ನಂದನ್ ಅವರು ನಟನೆ ಮಾಡಿದ್ದಾರೆ. ಆ್ಯಂಡ್ ಕೇರಳದಿಂದ ಸೀಮಾ ಜಿ ನಾಯರ್ ಮೇಡಮ್ ಅಂತ ಅವರು ನಟನೆ ಮಾಡಿದ್ದಾರೆ. ಆ್ಯಂಡ್ ಮುಖ್ಯವಾಗಿ ತುಳುನಾಡಿನ ಈ ಪಾತ್ರದಲ್ಲಿ ಯಾರು ಈ ಕಾಂತಾರ ಸೊಪ್ಪು ಕ್ಯಾರೆಕ್ಟರ್ ಆ ಚಂದ್ರಕಲಾ ಮೇಡಮ್ ಅವರು ಸಹ ಈ ಸಿನಿಮಾದಲ್ಲಿ ನಟನೆ ಮಾಡಿದ್ದಾರೆ. ಮನೆ ತೋಟ ಮಾರ್ಕ್ ಹೋಗ್ತಾ ಇದ್ದೀನಿ. ಅಂದರೆ ಸರ್ ಇವತ್ತು ದಿನನಿತ್ಯ ಎಲ್ಲ ಜನಗಳು ಸಹ ಬೆಳಗ್ಗೆ ಇದ್ದರೆ ಸ್ಕ್ಯಾಮ್ ಅದರಲ್ಲಿ ನನ್ನ ದುಡ್ಡು ಹೋಯ್ತು, ಇಲ್ಲಿ ದುಡ್ಡು ಹೋಯ್ತು, ಅಲ್ಲಿ ದುಡ್ಡು ಹೋಯ್ತು ಅಂತ ಇವತ್ತು ನಿಮ್ಗೆಲ್ಲರಿಗೂ ಗೊತ್ತಿರೋ ವಿಚಾರನೇ. ಸೊ ಈ ಒಂದು ಜಾನರ್ ಇಟ್ಕೊಂಡು ಮಾಡಿದ್ರೆ ಎಲ್ಲರಿಗೂ ಕನೆಕ್ಟ್ ಆಗ್ಬೋದು, ಒಂದು ಸಿನಿಮಾನು ಚೆನ್ನಾಗಿ ಮೂಡ್ ಬರುತ್ತೆ. ಆ್ಯಂಡ್ ಒಂದು ಪಬ್ಲಿಕ್ಕಿಗೆ ಒಂದು ಸೋಷಲ್ ಅವೇರ್ನೆಸ್ ನಾವು ತಲುಪಿಸ್ದಂಗೆ ಆಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಪ್ಲಾನಲ್ಲಿ ಇಟ್ಕೊಂಡು ನಾವು ಅಚ್ಯುತ ಅವತಾರಂ ಅನ್ನೋ ಒಂದು ಸಿನಿಮಾನ ರೆಡಿ ಮಾಡಿದ್ದೀವಿ ಸರ್. ಸರ್ ಇದು ಆ್ಯಕ್ಚುಲಿ ಫಸ್ಟ್ನೇ ಮೂವಿ. ನೆಕ್ಸ್ಟ್ ಇನ್ನೂ ಒಂದು ಮೂವಿನೂ ಅನೌನ್ಸ್ ಆಗಿದೆ ಸರ್. ಡೈರೆಕ್ಷನ್ ಅಂತ ಬಂದರೆ ಪುನೀತ್ ಆರ್ಯಾದ್ಯ ಅಂತ. ಆ್ಯಂಡ್ ನಿಮಗೆ DOP ಬಂದ್ಬಿಟ್ಟು ರಾಷ್ಟ್ರ ಪ್ರಶಸ್ತಿ ವಿಜೇತ ಆನಂದ್ ಮೀನಾಕ್ಷಿ ಅನ್ನೋರು ನಮ್ಮ ಸಿನಿಮಾ ಡೈರೆಕ್ಷನ್ ಮಾಡಿದ್ದಾರೆ. ಆ್ಯಂಡ್ ಎಡಿಟ್ರು ಬಂದು ಮಹೇಶ್ ಅಂತ. ಆ್ಯಂಡ್ ಇನ್ನು ಮಿಕ್ಕಿದ್ದು ಟೆಕ್ನಿಕಲ್ ಟೀಮ್ ಆಲ್ಮೋಸ್ಟ್ ಎಲ್ಲ ಕೇರಳ ಟೀಮಲ್ಲೇ ಇದ್ವಿ. ಕ್ವಾಲಿಟಿ ವೈಸ್ ನಾವೆಲ್ಲೂ ಕಾಂಪ್ರಮೈಸ್ ಆಗಿಲ್ಲ, ಸಿನಿಮಾ ಚೆನ್ನಾಗಿ ಔಟ್ಪುಟ್ ಬಂದಿದೆ. ಮುಂದಿನ ದಿನಗಳಲ್ಲಿ ಪ್ಲ್ಯಾನ್ಸ್ ಇದೆ ಸರ್. ಸದ್ಯಕ್ಕೆ ಈಗ ಅಚ್ಯುತ ಅವತಾರಂ ಅನ್ನೋ ಒಂದು ಸಿನಿಮಾ ಮುಖಾಂತರ ನಾವು ಜನಗಳಿಗೆ ತಲುಪೋಣ ಅಂತ ಒಂದು ಪ್ಲ್ಯಾನ್ ಇದೆ. ಮುಂದಿನ ದಿನಗಳಲ್ಲಿ ಸುಮಾರು ಪ್ಲ್ಯಾನ್ಸ್ ಇದೆ, ಅದು ಕಮ್ಮಿಂಗ್ ಅಪ್ಡೇಟ್ ನಿಮಗೆ ಸಿಗ್ತಾ ಹೋಗುತ್ತೆ ಸರ್. ಬಡ್ಜೆಟ್ ಅನ್ನೋದಕ್ಕಿಂತ ನಾವು ಕ್ವಾಲಿಟಿ ವೈಸ್ ಎಲ್ಲೂ ಕಾಂಪ್ರಮೈಸ್ ಆಗಬಾರ್ದು ಅಂತ ಪ್ರತಿಯೊಂದು ಪ್ಲಾನ್ ಮಾಡ್ಕೊಂಡು ಹೋಗಿದ್ದೀವಿ. ಬಡ್ಜೆಟ್ಟು ಆಗಿದೆ ಸರ್, ಏನು ತೊಂದರೆ ಇಲ್ಲ. ಈ ಸಿನಿಮಾದಲ್ಲಿ ನಿಮಗೆ ಫ್ಯಾಮಿಲಿ ಜಾನರ್ ಇದೆ, ಫ್ರೆಂಡ್ಸ್. ಈಗ ಈ ಸಿಂಪಲ್ ಎಕ್ಸಾಂಪಲ್ ಇವಾಗ ಎಲ್ಲ ಇವತ್ತಿನ ಯೂತ್ಸ್ ಯಾವ ರೀತಿ ಪಾರ್ಟಿ ಮತ್ತೊಂದು ಅದು ಇದಂತ ಅದು ಆ ಜಾನರ್ ಇದೆ. ಸ್ಕ್ಯಾಮ್ ರಿಲೇಟೆಡ್ ಇದೆ, ಅಕ್ಕ ತಮ್ಮನ ಕ್ಯಾರೆಕ್ಟ್ರು ಆ ಜಾನರ್ ಇದೆ. ಮಿಕ್ಸ್ಡ್ ಜಾನರ್ ಸರ್. ಅಚ್ಯುತ ಅವತಾರಂ ಅನ್ನೋದು ಟೋಟಲಿ ಒಂದು ಮಿಕ್ಸ್ ಜಾನರ್ ಸರ್. ಎಲ್ಲ ವರ್ಗದ ಜನಾಂಗನೂ ಬಂದು ನೋಡ್ಬೋದು ಸರ್. ನಿಮ್ಮೂರು ಕಾಸರಗೋಡು ಅಲ್ವಾ?
ಡ್ಯೂಸ್ನೆಲ್ಲ ಕ್ಲಿಯರ್ ಮಾಡ್ತೀನಿ ಅಂದ್ರೆ ಅವಳಿಂದ ಆ ಪ್ರಾಜೆಕ್ಟ್ನ ಇಸ್ಕೊಳ್ಳೋ ಜವಾಬ್ದಾರಿ ನಂದು.